ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 35 ವರ್ಷಗಳ ಕಾಲ ಆಡಳಿತ ಮೊಕ್ತೇಸರ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಎಸಿ ಭಂಡಾರಿ ಅವರಿಗೆ ಪೌರ ಸನ್ಮಾನ ಕಾರ್ಯಕ್ರಮವನ್ನು ವಿಘ್ನೇಶ್ವರ ಸೇವಾ ಸಮಿತಿ ಮತ್ತು ನೇತ್ರಾವತಿ ಯುವಕ ಮಂಡಲ ವತಿಯಿಂದ ಏರ್ಪಡಿಸಲಾಯಿತು। ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಕ್ಷೇತ್ರ ನಂದಾವರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಹೇಶ್ ಭಟ್ ಮಾತನಾಡಿ, ಎಸಿ ಭಂಡಾರಿ ಅವರು ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಸೇವಾ ಸಮಿತಿಯ ಇತರ ಸದಸ್ಯರೊಡಗೂಡಿ ನಡೆಸಿದ ಕೆಲಸಗಳನ್ನು ಸ್ಮರಿಸಿದರು। ಸನ್ಮಾನಕ್ಕೆ ಉತ್ತರಿಸಿದ ಎಸಿ ಭಂಡಾರಿ 1980ನೇ ಇಸವಿಯಿಂದ ಈ ಕ್ಷೇತ್ರದ ಒಡನಾಟವನ್ನ ಹೊಂದಿದ್ದು ದೇವರ ಪ್ರೇರಣೆಯಿಂದ ಸೇವೆ ನಡೆಸುವ ಅವಕಾಶ ಒದಗಿ ಬಂದಿದೆ। ಮುಂದೆ ಈ ಕ್ಷೇತ್ರದ ಏಳಿಗೆಗೆ ಬೇಕಾದ ಸಹಕಾರವನ್ನ ನೀಡುತ್ತೇನೆ। ದೇವಸ್ಥಾನದಿಂದ ಪಾಣೆಮಂಗಳೂರು ಕಡೆಗೆ ನೇತ್ರಾವತಿ ಬದಿಯಲ್ಲಿಯೇ ರಸ್ತೆಯೊಂದರ ನಿರ್ಮಾಣ ಶೀಘ್ರವಾದರೆ ಪ್ರವಾಸೋದ್ಯಮ ಹಿನ್ನೆಲೆಯಲ್ಲೂ ಕ್ಷೇತ್ರ ಅಭಿವೃದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದರು। ಆಯ್ನಂಚಿನ ಸಾಧನೆ ಅತ್ ಈತ ಕೆಲಸ ಮಲ್ತಿನ ಮಾತೆಲ್ಲ ಎನ್ನ ಒಂಜಿ ಅರ್ಚಕ ವರ್ಗ ಬೊಕ್ಕೊಂಜಿ ನಮ್ಮ ದುಂಬುಳು ದಿಂಚದ ಈ 30 ವರ್ಷದ ಸಮಿತಿದಪ್ಪ ಬೇತೆ ಯಾನ್ ದಯ ಬಂದಾಗ ಕೆಲವು ಪುದರ್ಯಂಗೆ ಎನ್ನ ಯಜಮಾನಿನ ಪೋಡಿಗೆ ಹಾಪಣೆ ದಯ ಬಂದಾಗ ಪುದರ್ ಬಣಿಯರ ಶುರು ಮಾಡ್ತಾ ನಂದ ಸುಮಾರು ಪುದರ್ ನೆನಪ ನೋಡಿ ಹಾಕೊಂಡು ಆತ ಜನ ಈ ಬೇತೆ ಒಂಜಿ ಸರ್ತಿ ಎಂಕೆ ಒಂಜಿ ಒರಿಗೆನ ಪುದರ್ ಏನಪ್ಪ ನೋಡಿ ಹಾಕೊಂಡು ದಯ ಬಂದಾಗ ವೇದಮೂರ್ತಿ ಶಿವರಾಮಯ್ಯ ತನ್ನಚಲ್ ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು। ಕೆಲಿಂಚ ಉಳ್ಳಾಲ್ತಿ ಕ್ಷೇತ್ರದ ಅನುವಂಶಿಕ ಮೊಕ್ತೇಸರ ಪಿ ಶಂಕರನಾರಾಯಣ ಭಟ್, ಉದ್ಯಮಿ ವಿವೇಕ್ ಬಾಳಿಗ, ವಿಘ್ನೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಅಶೋಕ್ ಗಟ್ಟಿ ನಂದಾವರ, ನೇತ್ರಾವತಿ ಯುವಕ ಮಂಡಲ ಅಧ್ಯಕ್ಷ ಚಂದ್ರಶೇಖರ್ ಕುಲಾಲ್ ಉಪಸ್ಥಿತರಿದ್ದರು।